ಕರಾವಳಿ ಜಿಲ್ಲೆಗಳಲ್ಲಿ ತುಳು ನಾಟಕಗಳೆಂದರೆ ವಿಶೇಷ ಆಕರ್ಷಣೆ. ಹೊಸ ನಾಟಕ ಬಿಡುಗಡೆಯಾಯಿತೆಂದರೆ ಮನೆ ಮನೆಗಳಲ್ಲಿ ಅದರದೇ ಮಾತು. ಅಷ್ಟರ ಮಟ್ಟಿಗೆ ತುಳು ರಂಗಭೂಮಿ ಜನಮನ್ನಣೆ ಪಡೆದಿದೆ. ಇಂತಹ ನಾಟಕಗಳ ಮಹಾಪೂರವನ್ನೇ ಹೊತ್ತುಕೊಂಡು ವಿ4 ನ್ಯೂಸ್ನ OTT ಪ್ಲಾಟ್ಫಾರ್ಮ್ ನಿಮ್ಮ ಮುಂದೆ ಮೂಡಿಬರಲಿದೆ. ಈ ಪೈಕಿ ಮತ್ತೊಂದು ಡ್ರಾಮಾ ಅಂದರೆ ಅದು ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ರಾಜಶ್ರೀ ಕುಡ್ಲ ತಂಡದ ನಟ್ಟು ನಾಯಿ ನಾಟಕ. ಈ ನಾಟಕದ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ವಿ4 ನ್ಯೂಸ್ ಕರಾವಳಿಯ ಮನೆ ಮಾತಾಗಿರುವ ಸುದ್ದಿ ವಾಹಿನಿ. ಸಾಕಷ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಮನ್ನಣೆ ಗಳಿಸಿಕೊಂಡಿದೆ. ಇದೀಗ ಮತ್ತೊಂದು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ. ಜನತೆಗೆ ಮತ್ತಷ್ಟು ಮನೋಲ್ಲಾಸ ನೀಡುವ ನಿಟ್ಟಿನಲ್ಲಿ ವಿ4 ಸ್ಟ್ರೀಮ್ ಎನ್ನುವಂತಹ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ಇದರಲ್ಲಿ ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಬಗೆಯ ಮನರಂಜನಾ ಪ್ಯಾಕೇಜ್ಗಳು ಭರ್ಜರಿಯಾಗಿ ಸಿಗಲಿದೆ. ಇದಕ್ಕಾಗಿ ಈಗಾಗಲೇ ನಾಟಕಗಳು ಒಂದರ ಹಿಂದೊಂದರಂತೆ ಶೂಟಿಂಗ್ ಆಗಿದೆ. ಈ ಪೈಕಿ ತುಳು ಹಾಸ್ಯಮಯ ನಾಟಕ ಅಂದರೆ ಅದು ನಟ್ಟು ನಾಯಿ. ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ರಾಜಶ್ರೀ ಕುಡ್ಲ ತಂಡದ ಕುಸಲ್ದ ಕಲಾವಿದರ ಅಭಿನಯದ ವಿಭಿನ್ನ ಶೈಲಿಯ ಹಾಸ್ಯಮಯ ನಾಟಕ ನಟ್ಟು ನಾಯಿ ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲು ಸಜ್ಜಾಗಿದೆ. ನಟ್ಟು ನಾಯಿ ನಾಟಕದ ವಿಶೇಷ ಅಂದ್ರೆ ತಂದೆಯ ಬಾಂಧವ್ಯವನ್ನ ಈ ಒಂದು ನಾಟಕದ ಮೂಲಕ ವಿಭಿನ್ನವಾಗಿ ತೋರಿಸಲಾಗಿದೆ. ಜೊತೆಗೆ ಮಕ್ಕಳಿಗೋಸ್ಕರ ತಂದೆ ತಾಯಿ ಏನೆಲ್ಲ ತ್ಯಾಗವನ್ನ ಮಾಡ್ತಾರೆ ಅನ್ನೋದನ್ನ ಈ ನಾಟಕದ ಮೂಲಕ ತೋರಿಸಿಕೊಡಲಾಗಿದೆ. ಹೆಚ್ಚಾಗಿ ತಾಯಿಯ ತ್ಯಾಗ ಎಲ್ಲ ಕಡೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಆದರೆ ಈ ನಾಟಕದಲ್ಲಿ ತಂದೆಯ ಮಹತ್ವ ಜೊತೆಗೆ ತಂದೆಯ ತ್ಯಾಗವನ್ನ ಮನಪೂರ್ವಕವಾಗಿ ತೋರಿಸಲಾಗಿದೆ. ರಾಜಶ್ರೀ ಕುಡ್ಲ ತಂಡದ ನಾಯಕ ಜಿತೇಶ್ ಉಳ್ಳಿಯ ಅವರ ನಿರ್ದೇಶನದಲ್ಲಿ ನಾಟಕ ಮೂಡಿಬಂದಿದೆ. ಜೊತೆಗೆ ಕಥೆ ಸಂಭಾಷಣೆಯ ಜವಾಬ್ದಾರಿಯನ್ನು ಕೂಡ ಜಿತೇಶ್ ಉಳ್ಳಿಯ ನಿರ್ವಹಿಸಿದ್ದಾರೆ. ನಾಟಕದಲ್ಲಿ ಬಣ್ಣವನ್ನು ಹಚ್ಚಿದ್ದಾರೆ. ಇನ್ನು ಜಿತೇಶ್ ಉಳ್ಳಿ ಅವರ ಕಾಮತರ ಪಾತ್ರಕ್ಕೆ ಜೋಡಿ ಸವ್ಯರಾಜ್ ಕಲ್ಲಡ್ಕ. ಲಿಲ್ಲಿ ಪಾತ್ರದ ಮೂಲಕ ಅವರು ನಾಟಕದುದ್ದಕ್ಕೂ ರಂಜಿಸ್ತಾರೆ. ಇಬ್ಬರ ಜೋಡಿ ಈ ನಾಟಕದಲ್ಲಿ ಕಾಮಿಡಿಗಳ ಮಹಾಪೂರವನ್ನೇ ಹರಿಸುತ್ತೆ. ಇನ್ನು ಪ್ರಸಾದ್ ಅಂಚನ್ ನಟ್ಟು ನಾಯನ ಪಾತ್ರದಲ್ಲಿ ಗಮನ ಸೆಳೀತಾರೆ. ಉತ್ಸವ್ ವಾಮಂಜೂರ್ ಅವರು ಪಾನ್ಬಯ್ಯ ಪಾತ್ರಕ್ಕೆ ಜೀವ ತುಂಬುವ ಕೆಲಸ ಮಾಡಿದ್ದಾರೆ. ಇನ್ನು ಸಂತೋಷ್ ಬೆಂಕ್ಯ ವಿಕ್ಕಿ ಎಂಬ ಪಾತ್ರವನ್ನು ನಿರ್ವಹಿಸಿದ್ದು, ಕೌಶಿಕ್ JS ಶೆಟ್ಟಿ ಅವರು ಸಂತುವಿನ ಪಾತ್ರವನ್ನು ಮಾಡಿದ್ದಾರೆ. ಇನ್ನು ಅಕ್ಷಯ್ ಸರಿಪಲ್ಲ ಸುರೇಶ್ ಎಂಬ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದು, ಜಗದೀಶ್ ಕರಿಯಂಗಳ ಮಾರಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ನು ಶ್ರೀಕನ್ಯಾ ದೇವಾಡಿಗ ಸಿಂಚನ ಪಾತ್ರವನ್ನು ಮಾಡಿದ್ದು, ನಯನಾ ಸಾಲ್ಯಾನ್ ಸ್ನೇಹ ಎಂಬ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇನ್ನು ಉದಯ್ ವಾಮಂಜೂರು ಅವರು ಡ್ರೈವರ್ನ ಪಾತ್ರದಲ್ಲಿದ್ದರೆ, ಕಂಡಕ್ಟರ್ನ ಪಾತ್ರವನ್ನು ಮಿತೇಶ್ ಶೆಟ್ಟಿ ಬೆಳ್ವಾಯಿ ಮಾಡಿದ್ದಾರೆ. ಇನ್ನು ಯೋಗೀಶ್ ಗುರುಪುರ ಗೂಢಚಾರಿ ಪಾತ್ರದ ಮೂಲಕ ಗಮನ ಸೆಳೀತಾರೆ. ಇದರ ಜೊತೆಯಲ್ಲಿ ಬಾಲಕ ಜಿತೀಶ್ ಕೂಡ ಉತ್ತಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಜಗತ್ತಿನಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಭಿಕ್ಷುಕರು. ನಾವು ಯಾವೆಲ್ಲ ಕಾರಣಕ್ಕೆ ಮತ್ತೊಬ್ಬರ ಹತ್ತಿರ ಭಿಕ್ಷೆಯನ್ನ ಬೇಡಿಕೊಳ್ತೇವೆ ಎನ್ನುವ ಕಥಾ ಹಿನ್ನೆಲೆಯಲ್ಲಿ ನಾಟಕವನ್ನ ಹೆಣೆಯಲಾಗಿದೆ. ನಾಟಕದ ಸಮಗ್ರ ನಿರ್ವಹಣೆಯನ್ನ ಉತ್ಸವ್ ವಾಮಂಜೂರು ವಹಿಸಿಕೊಂಡಿದ್ರೆ, ಇನ್ನು ಖ್ಯಾತ ಕಲಾವಿದ ಸುಂದರೈ ಮಂದಾರ, ವಿಶ್ವ ತೋಡಾರು, ರಾಜಶ್ರೀ ಕಲಾವಿದರಿಗೆ ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಸಂಚಾಲಕತ್ವವನ್ನ ಕೃಷ್ಣ GS ಅವರು ವಹಿಸಿಕೊಂಡಿದ್ದು, ಗೀತೆ ರಚನೆಯ ಜವಾಬ್ದಾರಿಯನ್ನ ರಾಜೇಶ್ ಮುಗುಳಿ ಮತ್ತು ಜಗದೀಶ್ ಬೆಳ್ಳಾರೆ ಹಾಗೂ ಸ್ವಾಮಿ ಪ್ರಸಾದ್ ಮಿಜಾರು ನಿರ್ವಹಿಸಿದ್ದಾರೆ.
ಇನ್ನು ಮೋನಿಶ್ ಕುಮಾರ್ ಪಾವೂರು, ಕೃತಿಕಾ ಮಂಗಳೂರು, ಸಂದೇಶ್ ನೀರುಮಾರ್ಗ ಅವರ ಅದ್ಭುತ ಕಂಠದ ಮೂಲಕ ನಾಟಕದ ಹಾಡುಗಳು ಮೂಡಿಬಂದಿವೆ. ತಂಡದ ಮತ್ತೊಬ್ಬ ಕಲಾವಿದ ಸಂಗೀತ ಸಾರಥಿ ರಕ್ಷಣ್ ಮಾಡೂರು ಅವರು ಒಂದು ಗೀತ ರಚನೆಯ ಜೊತೆಗೆ ಗಾಯನವನ್ನು ಮಾಡಿದ್ದಾರೆ. ಪ್ರವೀಣ್ ಬಿಸಿರೋಡು ಮತ್ತು ಸುಧಾಕರ್ ಶೆಟ್ಟಿ ಬೆದ್ರಾ ಅವರು ಸಂಗೀತದ ಜವಾಬ್ದಾರಿಯನ್ನ ಹಂಚಿಕೊಂಡಿದ್ದಾರೆ. ಧ್ವನಿ ಮತ್ತು ಬೆಳಕು ಸಂಯೋಜಕರಾಗಿ ದುರ್ಗಾಪ್ರಸಾದ್ ಅವರು ಅದ್ಭುತ ಕೆಲಸವನ್ನ ಈ ನಾಟಕದಲ್ಲಿ ಮಾಡಿದ್ದಾರೆ. ಜೊತೆಗೆ ನಾಟಕಕ್ಕೆ ಸಂಪೂರ್ಣ ಸಹಕಾರವನ್ನ ಹರ್ಷಿತ್ ಸಿದ್ದಕಟ್ಟೆ, ಸತೀಶ್ ಉಳ್ಳಾಲ್, ಚೇತನ್ ಜಿ ಪಿಲಾರ್ ಕೊಟ್ಟಿದ್ದಾರೆ. ಈ ಮೂಲಕ V4 ಸ್ಟ್ರೀಮ್ ಮೂಲಕ ಮತ್ತೊಂದು ವಿಭಿನ್ನ ನಾಟಕ ಪ್ರಪಂಚದಾದ್ಯಂತ ಇರುವ ತುಳುವರನ್ನ ತಲುಪಲಿದೆ. ಒತ್ತಾಯೊಡೆ ಪಾತಿರಣ ಮೋಕೆ ಅರಳುವ ಕಣ್ಣು ಕಟ್ಟಿದಾಯನನ ಒಂಜಿಯಾನಗ ಬುಲ್ಕಿರಿ ಪೋದು ಬಾನು ನಿಲಿಕೆ ಮೋಡ ಕವಿತುಂಡು ಮೊಕೆದ ಬರಸ ಪನಿತುಂಡೆನ್ನ ಉಡಲ ಜಾಲಡು ಐಸಿರದಿಂಜಿ ಮೋನೆ ತೂದು ಎನನ ಯಾನೆ ಮದತೆ ಪೋಯನ. ನಾಗೇಶ್ ಕಾವೂರು, V4 ನ್ಯೂಸ್ 24/7 ಮಂಗಳೂರು.